Hi YouTube family, welcome back to my channel Aroma and More featuring ಸೌಮ್ಯ. ಬನ್ನಿ ಇವತ್ತು ನಾವು ಮ್ಯಾಂಗೋ ಸೀಸನ್ ಎಂಡ್ ಆಗ್ತಿದೆ ಹಾಗೂ ಇನ್ನು ನಮಗೆ ತಿನ್ನೋಕ್ಕಾಗೋದು ನೆಕ್ಸ್ಟ್ ಇಯರೇ. ಈ ಥರ ಮನೆಯಲ್ಲಿ ಯಾವುದೇ ಎಕ್ಸ್ಟ್ರಾ ಐಟಮ್ಸ್ ಇಲ್ಲದೇ ಟೇಸ್ಟಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇದಕ್ಕೆ ನೀವು ಯಾವುದೇ ಥರದ ಸ್ವೀಟ್ ಆಗಿರೋ ಮ್ಯಾಂಗೋನು ತೊಗೋಬೋದು. ಮಲ್ಲಿಕಾ ಅಥವಾ ರಸ್ಪುರಿ ಮ್ಯಾಂಗೋ, ಇಲ್ಲಾಂದರೆ ಲೋಕಲ್ ಅಲ್ಫಾನ್ಸೋ ಮ್ಯಾಂಗೋನೂ ಸಿಗುತ್ತೆ. ಸೊ ಯಾವುದು ತೊಗೊಬೋದು. ಇದನ್ನು ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಫುಲ್ ಫ್ಯಾಟ್ ಮಿಲ್ಕ್ ಇದ್ದರೆ ತೊಗೋಬೋದು. ಇಲ್ಲಿ ನಾನು ನಂದಿನಿ ಆರೆಂಜ್ ಪ್ಯಾಕೆಟ್ ಮಿಲ್ಕ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಾಯಿಸ್ಕೋಬೇಕು. ಈ ಥರ ಆನ್ ಮಾಡಿಬಿಟ್ಟು ಗ್ಯಾಸು, ಅದೇ ಹಾಲನ್ನು 5-6 ಸ್ಪೂನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈ ಥರ ಗಂಟಿಲ್ಲದೆ ಕಲಿಸ್ಕೊಂಡು ಹಾಲಿಗೆ ಹಾಕಿ ಹಾಲನ್ನ ಒಂದು 15-20 ನಿಮಿಷ ಕಾಯಿಸ್ಕೋಬೇಕು. ನಾವಿಲ್ಲಿ ಯಾವುದೇ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ, ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಕೊಂಡಿದ್ದೀವಿ. ಈ ಥರ ಲೋ ಫ್ಲೇಮಲ್ಲಿಟ್ಟು ಹಾಲು ಕಾಯಿಸ್ಕೊಂಡ್ರೆ ಉಕ್ಕು ಬರಲ್ಲ. ನೀವು ಬೇರೆ ಅಡುಗೆ ಕೆಲಸಗಳನ್ನು ಮಾಡ್ಕೋಬೋದು. ಬಟ್ ಮಧ್ಯ ಈ ಥರ ಒಂದು 3-4 ನಿಮಿಷಕ್ಕೊಂದ್ಸಲ ಈ ಥರ ತಿರುಕೊತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಥವಾ ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಕೆನೆ ಬಂದಮೇಲೆ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕಮ್ಮಿ ಬೇಕಾದರೂ ಕಮ್ಮಿ ತೊಗೊಳ್ಳಿ. ಹಾಲಿನ ಪೌಡ್ರಲ್ಲೂ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಅದಕ್ಕೋಸ್ಕರ ಕಡಿಮೆ ಆದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಕುದ್ದು ಅರ್ಧದಷ್ಟಾಗಿದೆ. ಇಷ್ಟು ಸಾಕು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಮಾವಿನ ಹಣ್ಣು ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ. ಮೊದಲು ಮಾವಿನ ಹಣ್ಣು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಕುದಿಸಿ ಆರಿಸಿರೋ ಹಾಲನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಮನೆಯಲ್ಲಿ ಮೋಲ್ಡ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಚಿಕ್ಕ ಪಾತ್ರೆಯಲ್ಲಿ ಅಥವಾ ಗ್ಲಾಸ್ ಇದ್ದರೆ ಗ್ಲಾಸಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಬೇಕು, ಇಲ್ಲಾಂದರೆ ಫ್ರೀಝರಲ್ಲಿಟ್ಟರೆ ತುಂಬ ಐಸ್ ಥರ ಆಗುತ್ತೆ. ಸೊ ಇದನ್ನು ಫ್ರೀಝಲ್ಲಿ ಇಟ್ಟು ಒಂದು 5-6 ಅವರ್ ಇಟ್ಟು ಅಥವಾ 1 ನೈಟ್ ಹೋಲ್ ಇಟ್ಟು ಇನ್ನೊಂದು ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಈ ಥರ ಮಿಕ್ಸಿನಲ್ಲಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ನೈಟು ಇಟ್ಟುಬಿಡಬೇಕು. ನೀವು ಬೆಳಿಗ್ಗೆ ಇಟ್ಟು ಸಂಜೆ ತೆಗೆದು ಗ್ರೈಂಡ್ ಮಾಡಿಬಿಟ್ಟು ಇಟ್ಟೂ ಆಗುತ್ತೆ. ಬಟ್ ಈ ಸ್ಟೆಪ್ಪನ್ನು ಮಿಸ್ ಮಾಡ್ಕೊಳ್ಬೇಡಿ, ಇದು ತುಂಬ ಇಂಪಾರ್ಟೆಂಟ್. ಇವಾಗ ಇದು ಆಗಿದೆ ನೋಡಿ. ಈ ಥರ ಪ್ಲಾಸ್ಟಿಕ್, ಮನೆಯಲ್ಲಿ ಯಾವ ಪ್ಲಾಸ್ಟಿಕ್ ಇದ್ದರೂ ಪರವಾಗಿಲ್ಲ, ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ, ಈಸಿಯಾಗಿ ಬಂದಿದೆ ಐಸ್ ಕ್ರೀಮ್. ತುಂಬ ಗಟ್ಟಿಯಾಗಿದ್ದರೆ ನಾನು ಇದನ್ನು ಒಂದು ಸ್ವಲ್ಪ ಬಿಸಿನೀರಿಗೆ ಸ್ಪೂನ್ ಮುಳುಗಿಸ್ಬಿಟ್ಟು ಹಾಕಿದ್ರೆ ನಿಮಗೆ ಯಾವ ಪ್ರಾಬ್ಲಮ್ ಇಲ್ಲದೇನೂ ಮ್ಯಾಂಗೋ ಐಸ್ ಕ್ರೀಮ್ನ ಈ ಥರ ಆರಾಮ್ಸೆ ತೆಗಿಬೋದು. ಮಕ್ಕಳಂತೂ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೂ ನಿಮಗೂ ಗಿಲ್ಟ್ ಏನೂ ಇರಲ್ಲ. ಗಿಲ್ಟ್ ಫ್ರೀಯಾಗಿ ಎಷ್ಟು ಬೇಕಂದರೂ ಹೆಲ್ದಿಯಾಗಿರೋ ಈ ಐಸ್ ಕ್ರೀಮ್ನ ತಿನ್ಬೋದು. ಪ್ಲೀಸ್ ಟ್ರೈ ಮಾಡಿಬಿಟ್ಟು ನೋಡಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಾಗಿದೆ ಅಂತ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thanks for watching. Take care. Bye bye.